ನಮಸ್ಕಾರ ವೀಕ್ಷಕರೇ. ಒಂದೆಡೆ ಚುಳುಚುಳು ಹರಿಯುವ ನದಿಗಳ ಗಾನ, ಇನ್ನೊಂದೆಡೆ ಭೋರ್ಗರೆದು ಧುಮ್ಮಿಕ್ಕುವ ಜಲಪಾತಗಳ ಅಬ್ಬರ, ಅಲ್ಲಲ್ಲಿ ಹಚ್ಚ ಹಸುರಿನ ಹುಲ್ಲಿನ ಹಸು, ನಿಸರ್ಗ ಪ್ರೇಮಿಗಳ ಸಸ್ಯಕಾಶಿಯಾಗಿ ಮೆರಿತಾ ಇರುವಂತಹ ಉತ್ತರ ಕನ್ನಡ ಜಿಲ್ಲೆಯ ತುತ್ತ ತುದಿಯ ಶಿರಸ್ಸಿನ ಭಾಗದಲ್ಲಿರುವ ತಾಲೂಕು ಶಿರಸಿ. ಇದು ಸಹ್ಯಾದ್ರಿಯ ಗಿರಿಶೃಂಗದಲ್ಲಿ ಮಲೆನಾಡಿನ ವನಸಿರಿಯ ನಡುವೆ ನಿಂತಿದೆ. ಈ ಉತ್ತುಂಗದ ತಾಣದಲ್ಲಿ ವಿರಾಜಮಾನಳಾಗಿದ್ದಾಳೆ ಮಲೆನಾಡಿನ ಸಿರಿದೇವಿ ಶ್ರೀ ಮಾರಿಕಾಂಬ ದೇವಿ. ಹೌದು, ಶಿರಸಿ ಮಾರಿಕಾಂಬ ತಾಯಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಕರ್ನಾಟಕದ ಅತಿ ದೊಡ್ಡ ಇಲ್ಲಿನ ಜಾತ್ರೆ ತಿಳಿಯದವರೇ ಇಲ್ಲ ಅಲ್ವೇ. 51 ಶಕ್ತಿಪೀಠಗಳಲ್ಲಿ ಅಗ್ರಸ್ಥಾನವನ್ನ ಪಡೆದಂತಹ ಈ ದೇವಸ್ಥಾನದ ಬಗ್ಗೆ ಕೇಳದೆ ಇರೋರೇ ಇಲ್ಲ ಅಲ್ವಾ. ಇವತ್ತಿನಿಂದ ಎಲ್ಲರ ಚಿತ್ತ ಉತ್ತರ ಕನ್ನಡದತ್ತ. ಅರೆರೆ, ನಾನ್ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ? ಯಾಕಂದ್ರೆ ಶಿರಸಿ ಮಾರಿಕಾಂಬ ಜಾತ್ರೆ ಅಥವಾ ಶಿರಸಿ ಮಾರಿಯಮ್ಮನವರ ಜಾತ್ರೆ ಶುರುವಾಗ್ಬಿಟ್ಟಿದೆ. ಕರ್ನಾಟಕದ ಎಲ್ಲ ಮಾರಿಯಮ್ಮಗಳ ಹಿರಿಯ ಸಹೋದರಿಯಾದಂತಹ ಮಾರಿಕಾಂಬ ದೇವಿಯ ದೇವಾಲಯವನ್ನ ದೊಡ್ಡಮ್ಮನ ದೇವಸ್ಥಾನ ಅಂತಲೂ ಕರೀತಾರೆ. ಹಾಗಾಗಿ ಇದನ್ನ ದೊಡ್ಡಮ್ಮನ ಜಾತ್ರೆ ಅಂತಾನೂ ಕರೀತಾರೆ. ಅಷ್ಟಕ್ಕೂ ಈ ಮಾರಿಕಾಂಬ ದೇವಿಯ ಹಿನ್ನೆಲೆ ಏನು, ಅಲ್ಲಿಯ ಜಾತ್ರೆಯ ವಿಶೇಷತೆಗಳೇನು, ಇವೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ತಪ್ಪದೆ ಒತ್ತಿ. ಪ್ರಿಯ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಕರ್ನಾಟಕದ ಪ್ರಮುಖ ಶಕ್ತಿ ಕೇಂದ್ರಗಳಲ್ಲಿ ಒಂದಾಗಿದ್ದು ಅತ್ಯಂತ ಹೆಚ್ಚು ಯಾತ್ರಿಕರನ್ನ ಹೊಂದಿರುವಂತಹ ಪುಣ್ಯಕ್ಷೇತ್ರವಾಗಿದೆ. ಆದಿಶಕ್ತಿ ಜಗದಂಬೆ ಶ್ರೀ ಮಾರಿಕಾಂಬೆ ಇಲ್ಲಿ ಉಗ್ರ ರೂಪದಲ್ಲಿ ನೆಲೆಸಿದ್ದು ಶಿಷ್ಟರಿಗೆ ಸೌಮ್ಯಳಾಗಿಯೋ ದುಷ್ಟರಿಗೆ ಉಗ್ರಳಾಗಿಯೋ ಕಂಗೊಳಿಸ್ತಾಳೆ. ನಂಬಿದವರಿಗೆ ಇಂಬು ನೀಡುವಂತಹ ತಾಣವಂದ್ರೆ ಶಿರಸಿಯ ಶ್ರೀ ಮಾರಿಕಾಂಬೆಯ ಈ ಪುಣ್ಯಧಾಮ. ಭಾರತದಲ್ಲಿ 51 ಶಕ್ತಿಪೀಠಗಳಿವೆ. ಈ ಪೀಠಗಳು ಅಸ್ತಿತ್ವಕ್ಕೆ ಬರಲು ಮಹತ್ತರವಾದಂತಹ ಕಾರಣವೂ ಇದೆ. ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಪರಮೇಶ್ವರನಿಗೆ ಯಾವುದೇ ಅಂಶ ಇಲ್ಲದಿರುವುದನ್ನು ಕಂಡು ಸತಿಯ ಕ್ರೋಧ ಬ್ರಹ್ಮರಂಧ್ರಕ್ಕೇರುತ್ತದೆ. ಆಕೆ ಯೋಗಾಗ್ನಿಯಿಂದ ಪ್ರಾಣವನ್ನ ತ್ಯಜಿಸ್ತಾಳೆ. ಸಿಟ್ಟಿಗೆದ್ದಂತಹ ಪರಶಿವನು ಸತಿಯ ಶರೀರವನ್ನ ಹೊತ್ತು ಯಜ್ಞ ಮಂಟಪದಿಂದ ನಿರ್ಗಮಿಸ್ತಾನೆ. ಪರಶಿವನ ಉಗ್ರರೂಪವನ್ನ ಕಂಡ ಮಹಾವಿಷ್ಣುವು ತನ್ನ ಚಕ್ರದಿಂದ ಸತಿಯ ದೇಹವನ್ನ ಛಿದ್ರಗೊಳಿಸ್ತಾನೆ. ಛಿದ್ರಗೊಂಡಂತಹ ಸತಿಯ ಶರೀರ 51 ಭಿನ್ನ ಭಿನ್ನ ಪ್ರದೇಶಗಳಲ್ಲಿ ಹೋಗಿ ಬೀಳುತ್ತದೆ. ಭಾರತ ಖಂಡದ ಜಾಗೃತ ಶಕ್ತಿಪೀಠಗಳಲ್ಲಿ ಶಿರಸಿಯ ಈ ಪೀಠ ಅಗ್ರಪಂಕ್ತಿಯಲ್ಲಿದೆ. ಮಲೆನಾಡಿನ ಹೆಬ್ಬಾಗಿಲು ಶಿರಸಿ ತಾಲೂಕಿನಲ್ಲಿ ಶಿರಸಿಯಿಂದ ಬನವಾಸಿಗೆ ಹೋಗುವಂತಹ ರಸ್ತೆಯ ಬಲಭಾಗದಲ್ಲಿ ಮಾರಿಕಾಂಬ ದೇವಾಲಯವಿದೆ. ಅದನ್ನ ಮಾರಿಗುಡಿ, ಮಾರಿಕಾಂಬ ದೇವಾಲಯ, ದೊಡ್ಡಮ್ಮನ ದೇವಸ್ಥಾನ, ಅಮ್ಮನವರ ಗುಡಿ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಈ ದೇವಾಲಯದ ಪ್ರವೇಶ ದ್ವಾರದ 2 ಕಡೆಗಳಲ್ಲಿ ದೊಡ್ಡದಾದಂತಹ ಆನೆಗಳ ಶಿಲ್ಪಗಳಿವೆ. ದೇವಾಲಯದ ಒಳ ಪ್ರವೇಶಿಸ್ತಾ ಇದ್ದಂತೆಯೇ ವಿಶಾಲವಾದಂತಹ ಸಭಾಭವನವಿದೆ. ಸಭಾಭವನದ ಗೋಡೆಗಳ ಮೇಲೆ ವರ್ಣರಂಜಿತ ಚಿತ್ರಗಳು ರಾರಾಜಿಸುತ್ತಿವೆ. ಕರಾವಳಿಯ ಕೊಂಕಣ ಭಾಗದ ಕಾವಿ ವಾಸ್ತುಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಲ್ಲಿನ ಪ್ರಶಾಂತ ವಾತಾವರಣ ಮನಸ್ಸನ್ನ ಮುದಗೊಳಿಸುವಂತಿದೆ. ಹಾಗೆಯೇ ಮುಂದೆ ಸಾಗಿದಾಗ ಗೋಚರಿಸುವುದೇ ದೇವಿಯ ಗರ್ಭಗುಡಿ. 8 ಕೈಗಳ 7 ಅಡಿ ಎತ್ತರದ ವ್ಯಾಘ್ರನ ಮೇಲೆ ಆಸೀನಳಾಗಿರುವಂತಹ ಗಂಭೀರವಾದ ರಕ್ತವದನೆ, ಉಗ್ರ ಸ್ವರೂಪಿ, ಸಶಸ್ತ್ರಧಾರಿ, ಶಕ್ತಿ ಸ್ವರೂಪಿಣಿ, ಭಕ್ತರ ಅಭೀಷ್ಟಗಳನ್ನ ದಯಪಾಲಿಸುವಂತಹ ಮಹಾಮಾತೆ ಶ್ರೀದುರ್ಗಿ ಶ್ರೀ ಮಾರಿಕಾಂಬೆಯ ದರ್ಶನವನ್ನ ಪಡೆಯುವುದೇ ಒಂದು ಧನ್ಯತಾನುಭವ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಸರ್ವಾಲಂಕೃತ ಭೂಷಿತಳಾದಂತಹ ಶ್ರೀ ಮಾರಿಕಾಂಬಾ ದೇವಿಯ ವಿಗ್ರಹ, ದೇವಾಲಯದ ಸೌಂದರ್ಯ, ಘಂಟೆ ಜಾಗಟೆಗಳ ಸದ್ದಿಗೆ ಪ್ರತಿಯೊಬ್ಬ ಭಕ್ತನ ಮನಸ್ಸು ಭಕ್ತಿಯಿಂದ ಮೈಪುಳಕಗೊಳ್ಳುತ್ತದೆ. ಮೈಸೂರಿನ ಭವಾನಿ, ಕೊಲ್ಲೂರಿನ ಮೂಕಾಂಬಿಕೆ, ಶಿರಸಿಯ ಮಾರಿಕಾಂಬೆ ಇವರೆಲ್ಲ ಅಕ್ಕ ತಂಗಿಯರೆಂದು ಹೇಳುತ್ತಾರೆ. ಆದರೆ ಎಲ್ಲ ದೇವಿಯರಿಗೆ ಹಿರಿಯ ಸಹೋದರಿಯಾದ ಈ ದೇವಿಯ ದೇವಾಲಯವನ್ನ ದೊಡ್ಡಮ್ಮನ ದೇವಸ್ಥಾನ ಅಂತಲೂ ಕರೀತಾರೆ. ಈ ದೇವಸ್ಥಾನಕ್ಕೆ 300 ವರ್ಷಗಳ ಇತಿಹಾಸವಿದೆ. 1688-89ರಲ್ಲಿ ಕಟ್ಟಿದಂತಹ ಈ ದೇವಸ್ಥಾನ ಸ್ಥಾಪನೆ ಆಗೋದರ ಹಿಂದೊಂದು ಕಥೆ ಇದೆ. ಶ್ರೀ ಮಾರಿಕಾಂಬ ದೇವಿಯು ಶಿರಸಿಗೆ ಆಗಮಿಸಿದ ಕುರಿತು ಐತಿಹಾಸಿಕ ಕುರುಹುಗಳು ದೊರೆಯುತ್ತವೆ. ಆ ಪ್ರಕಾರವಾಗಿ ಶ್ರೀ ಮಾರಿಕಾಂಬೆಯು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನಿಂದ ಶಿರಸಿಗೆ ಬಂದು ನೆಲೆಸಿದಳೆಂದು ಐತಿಹ್ಯವಿದೆ. ಮಹಾಭಾರತದಲ್ಲಿ ಧರ್ಮರಾಯನು ವಿರಾಟ ನಗರಕ್ಕೆ ಬಂದಾಗ ತನ್ನ ರಕ್ಷಣೆಗಾಗಿ ದುರ್ಗೆಯನ್ನ ಪ್ರಾರ್ಥಿಸಿದ್ದು ತಿಳಿದು ಬರುತ್ತದೆ. ಇಂದಿನ ಹಾನಗಲ್ ಅಂದಿನ ವಿರಾಟ ನಗರವೆಂದು ಹೇಳಲಾಗುತ್ತದೆ. ಚಾಲುಕ್ಯರ ಶಾಸನಗಳಲ್ಲಿಯೂ ಇದು ವಿರಾಟನ ಕೋಟೆ ಎಂಬ ಬರವಣಿಗೆ ಕೂಡ ಇದೆ. ಈ ಅವಧಿಯಲ್ಲಿ ಶಿರಸಿ ಚೆನ್ನಾಪುರ ಸೀಮೆಯಲ್ಲಿದ್ದಂತಹ 200 ಮನೆಗಳುಳ್ಳ ಒಂದು ಕುಗ್ರಾಮ
ಆಗ ಅಲ್ಲಿ ಕಳ್ಳರ ಹಾವಳಿಯು ಹೆಚ್ಚಾಗಿತ್ತು. ಹಾನಗಲ್ಲಿನಲ್ಲಿ ಆಗಸ್ಟ್ ಜಾತ್ರೆ ಮುಗಿದ ಸಮಯವಾಗಿತ್ತು. ಜಾತ್ರೆಯ ಪದ್ಧತಿಯಂತೆ ವಿಗ್ರಹದ ಬಿಡಿಭಾಗಗಳನ್ನು ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿಡುವಂತಹ ಪದ್ಧತಿ, ದೇವಿಯ ಆಭರಣಗಳನ್ನು ಅದರ ಜೊತೆ ಇಡುವಂತಹ ರೂಢಿ. ಇದನ್ನು ಗಮನಿಸಿದಂತಹ ಕಳ್ಳರು ಹಾನಗಲ್ಲಿನಿಂದ ಆ ಪೆಟ್ಟಿಗೆಯನ್ನು ಕದ್ದು ತಂದು ಶಿರಸಿಯ ಸಮೀಪದ ಕೆರೆಯ ಹತ್ತಿರ ಕುಳಿತು ಅದರಲ್ಲಿಯ ಆಭರಣಗಳನ್ನು ಮಾತ್ರ ತೆಗೆದು ತಮ್ಮೊಳಗೆ ಹಂಚಿಕೊಂಡು ವಿಗ್ರಹದ ಬಿಡಿಭಾಗಗಳನ್ನು ಪೆಟ್ಟಿಗೆಯೊಳಗೆ ತುಂಬಿ ಕೆರೆಯೊಳಗೆ ಎಸೆದು ಹೋಗಿಬಿಡುತ್ತಾರೆ. ಅದಕ್ಕೂ ಮೊದಲು ಶಿರಸಿಯಲ್ಲಿ ಮರ್ಕಿದುರ್ಗಿ ದೇವಿಯರ ಗುಡಿಗಳಿದ್ವು. ಶ್ರದ್ಧಾಭಕ್ತಿಯಿಂದ ಜನ ಆ ದೇವರಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಸುಮಾರು 350 ವರ್ಷಗಳಿಂದ ಶಿರಸಿ ಚೆನ್ನಾಪುರ ಸೀಮೆಯ ಚಿಕ್ಕ ಊರಾಗಿತ್ತು. ಪಕ್ಕದ ಸೊರಬ ತಾಲೂಕಿನ ಚಂದ್ರಗುತ್ತಿಯು ವಿಶೇಷವಾದಂತಹ ಪ್ರಸಿದ್ಧಿಯನ್ನ ಪಡೆದಿತ್ತು. ಭಾರ್ಗವರಾಮನು ಇದೇ ಸ್ಥಳದಲ್ಲಿ ಪಿತೃವಾಕ್ಯ ಪರಿಪಾಲನೆಗಾಗಿ ಮಾತೃಘಾತವನ್ನ ಮಾಡಿದಾಗ ಮೂಲಶಕ್ತಿಯಾದಂತಹ ರೇಣುಕಿಯು ಇಲ್ಲಿನ ಗುಹೆಯಲ್ಲಿ ಆವಿರ್ಭವಿಸಿದ ಕಾರಣ ಚಂದ್ರಗುತ್ತಿ ಪ್ರಾಚೀನ ಶಕ್ತಿಪೀಠ ಎನಿಸಿತ್ತು. ಅಲ್ಲಿ ಬಹುದೊಡ್ಡ ಜಾತ್ರೆ ಕೂಡ ನಡೀತಾ ಇತ್ತು. ಬಸವ ಎಂಬ ಮಹಾನ್ ದೇವಿ ಭಕ್ತ ಚೆನ್ನಾಪುರದ ಪರವಾಗಿ ಭಕ್ತರಿಂದ ಹರಿವಾಣವನ್ನ ತುಂಬಿಸಿಕೊಂಡು ತಾಯಿ ರೇಣುಕಿಯ ಸನ್ನಿಧಾನದಲ್ಲಿ ಒಪ್ಪಿಸುವುದು ಭಕ್ತ ಬಸವನ ಪದ್ಧತಿಯಾಗಿತ್ತು. ಮರ್ಕಿದುರ್ಗಿಯರ ಪರಮಭಕ್ತನಾದಂತಹ ಬಸವನು ತನ್ನ ಸಂಗಡಿಗರನ್ನ ಕರೆದುಕೊಂಡು ಹರಿವಾಣದೊಡನೆ ಜಾತ್ರೆಗೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಕೆಲವು ಜನ ಅವನನ್ನ ತಡೆದು ತೊಂದರೆ ಮಾಡಿದ್ರು. ಅದರಿಂದ ಬೇಸರಗೊಂಡಂತಹ ಅವನು ಶಿರಸಿಯಲ್ಲಿಯೇ ದೇವಿಯ ಆರಾಧನೆಯನ್ನ ಮಾಡಿದನು. ಒಂದು ರಾತ್ರಿ ದೇವಿ ಅವನಿಗೆ ಕನಸಿನಲ್ಲಿ ಬಂದು, ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ, ನನ್ನನ್ನ ಮೇಲೆತ್ತು ಅಂತ ಹೇಳಿದಂತಾಗುತ್ತದೆ. ಅದರಂತೆ ಕ್ರಿಸ್ತಶಕ 1689ರಲ್ಲಿ, ಅಂದರೆ ಶಾಲಿವಾಹನ ಶಕೆ 1611ರ ಶುಕ್ಲ ಸಂವತ್ಸರದ ವೈಶಾಖ ಶುದ್ಧ ಅಷ್ಟಮಿಯಂದು ಮಂಗಳವಾರ ದೇವಿಯನ್ನ ಈಗಿನ ಮಾರಿಕಾಂಬ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಂತರ ಅದೇ ಜಾಗದಲ್ಲಿ ಭವ್ಯವಾದ ದೇವಾಲಯವೊಂದು ನಿರ್ಮಾಣವಾಗುತ್ತದೆ. ದೇವಿಯ ವಿಗ್ರಹ ಸಿಕ್ಕಿದ ಮೇಲೆ ಆ ಕೆರೆ ದೇವಿ ಕೆರೆ ಅಂತಾನೆ ಪ್ರಖ್ಯಾತವಾಗುತ್ತದೆ. ಮಾರಿ ಜಾತ್ರೆ ಅಂತ ಸ್ಥಳೀಯರಿಂದ ಕರೆಸಿಕೊಳ್ಳುವಂತಹ ಈ ಜಾತ್ರೆ ಬೇರೆ ಕ್ಷೇತ್ರಗಳ ಜಾತ್ರೆ ರಥೋತ್ಸವಗಳಿಗಿಂತ ವಿಭಿನ್ನವಾಗಿದೆ. ಮೂಲ ವಿಗ್ರಹ ದೇವಸ್ಥಾನದಲ್ಲಿ ಇದ್ದು ವಿಶೇಷವಾದಂತಹ ಪೂಜೆ, ಧಾರ್ಮಿಕ ವಿಧಿವಿಧಾನ ನಡೆಯುತ್ತದೆ. ಉತ್ಸವ ಮೂರ್ತಿಯನ್ನ ರಥ ಅಥವಾ ಪಲ್ಲಕ್ಕಿಯಲ್ಲಿ ಇಟ್ಟು ಮೆರವಣಿಗೆಯನ್ನ ಮಾಡಲಾಗುತ್ತದೆ. ಶಿರಸಿ ಜಾತ್ರೆಯಲ್ಲಿ 7 ಅಡಿ ಎತ್ತರದ ಮೂಲದೇವಿಯ ವಿಗ್ರಹವನ್ನೇ ಅಲಂಕಾರ ಸಮೇತ ಹೊರತಂದು ಮದುವೆ ನೆರವೇರಿಸಿ ಮೆರವಣಿಗೆಯಲ್ಲಿ ಬಿಡಕಿ ಬಯಲಿಗೆ, ಅಂದರೆ ಜಾತ್ರಾ ಗದ್ದುಗೆಗೆ ಇಡುವಂತಹ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತದೆ. ಅಲ್ಲಿಂದ 9 ದಿನಗಳ ಕಾಲ ಬಯಲಿನಲ್ಲಿಯೇ ನೆಲೆಸಿ ಭಕ್ತರಿಗೆ ಸಮೀಪದಲ್ಲಿ ದರ್ಶನವನ್ನ ನೀಡ್ತಾಳೆ. ಅಷ್ಟು ನಿಕಟ ದರ್ಶನ ಬೇರೆ ಯಾವ ಸಂದರ್ಭದಲ್ಲೂ ಸಾಧ್ಯವಾಗೋದಿಲ್ಲ. ಕೆಂಪು ಚಂದನದ ಕಲ್ಪನೆಯಿಂದ ಕಡೆದಂತಹ ಅಷ್ಟಭುಜವುಳ್ಳ 7 ಅಡಿ ಎತ್ತರದ ಕಲಾಪೂರ್ಣ ವಿಗ್ರಹ, ಕೆಂಪು ಮೈಬಣ್ಣ, ಮಂದಹಾಸದ ಮುಖಾರವಿಂದ ಶಕ್ತಿ ಮತ್ತು ಹಸ್ತದಲ್ಲಿರುವಂತಹ ಎಲ್ಲ ಆಯುಧಗಳಿಂದಲೂ ದೇವಿ ಪರಿಭೂಷಿತಳು. ಬಲಮುರಿ ಶಂಖವು ಮಾರಿಕಾಂಬೆಯ ಬಲಹಸ್ತವೊಂದರಲ್ಲಿದೆ. ಶಿರಸಿಯ ಧಾರ್ಮಿಕ ಪಂಗಡದವರು ಶಿರಸಿಯ ವೈಭವಕ್ಕೆ ಮತ್ತು ಸಂಪನ್ಮೂಲಕ್ಕೆ ತಾಯಿಯ ಬಲಮುರಿ ದರ್ಶನವೇ ಕಾರಣ ಅಂತ ಬಲವಾಗಿ ನಂಬಿದ್ದಾರೆ ಕೂಡ. ಇದು ಭಾವುಕರಲ್ಲಿ ಭಕ್ತಿ ಆವೇಶವನ್ನ ಒಕ್ಕಿಸುತ್ತದೆ. 9 ದಿನಗಳ ಜಾತ್ರಾ ಮಹೋತ್ಸವ, ಪೂಜೆ, ಧಾರ್ಮಿಕ ವಿಧಿವಿಧಾನಗಳ ನಂತರ ದೇವಿಯ ವಿಗ್ರಹವನ್ನ ವಾಪಸ್ಸು ಕೊಂಡೊಯ್ಯಲಾಗುತ್ತದೆ. ಇದಕ್ಕೆ ಪೂರಕವಾದ ಇನ್ನೊಂದು ಜನಪದ ಕಥೆ ಕೂಡ ಇದೆ. ಒಬ್ಬ ಸುಂದರ ಬ್ರಾಹ್ಮಣ ಯುವತಿಯನ್ನ ಅನ್ಯ ಜಾತಿಯ ಯುವಕ ಮದುವೆಯಾಗುವಂತಹ ಉದ್ದೇಶದಿಂದ ಮಾಂಸಾಹಾರವನ್ನ ತ್ಯಜಿಸಿ ಮಂತ್ರಗಳನ್ನ ಕಲಿತು ಬ್ರಾಹ್ಮಣನ ಮುಖವಾಡವನ್ನ ಧರಿಸ್ತಾನೆ. ಇದನ್ನು ನಂಬಿದಂತಹ ಯುವತಿ ಅವನನ್ನ ಮದುವೆಯಾಗ್ತಾಳೆ. ನಂತರ ಒಂದು ದಿನ ಮಾಂಸಾಹಾರವನ್ನ ನೋಡಿದ ಆತ ಆಸೆಯಿಂದ ಅದನ್ನ ತಿಂದು ಬಿಡ್ತಾನೆ. ಇದನ್ನ ಕಂಡು ಅವಳು ಕಿಡಿಕಿಡಿಯಾಗುತ್ತಾಳೆ. 1000 ಸಿಡಿಲು ಮೈಮೇಲೆ ಸಿಡಿದಂತೆ ಕಂಪಿಸಿದಂತಾಗುತ್ತಾಳೆ. ದೇಹದಲ್ಲಿ ರೋಷಾವೇಶ, ಕೋಪಾಗ್ನಿ ಕಣ್ಣೀರಾಗಿ ಧಾರಾಕರವಾಗಿ ಸುರಿತಾ ಇದ್ದಂತೆ ಮನೆಗೆ ಬಂದು ರಾದ್ಧಾಂತ ಮಾಡುತ್ತಾಳೆ. ನಂಬಿಸಿ ಕುಲ ಹೇಳದೆ ತನ್ನನ್ನು ಮದುವೆಯಾದಂತಹ ಇವನಿಗೆ ಶಿಕ್ಷೆ ಆಗಲೇಬೇಕೆಂದು ಕತ್ತಿಯನ್ನ ಹಿಡಿದು ರಣಚಂಡಿಯಂತೆ ಅವನ ಕತ್ತನ್ನ ಕತ್ತರಿಸಿ ಚೆಂಡಾಡುತ್ತಾಳೆ ಮತ್ತು ಮನೆಗೆ ಬೆಂಕಿ ಹಚ್ಚಿ ತಾನು ಆಹುತಿಯಾಗುತ್ತಾಳೆ. ಮಹಾಸತಿಯಾಗಿ ಇವಳು ಎಸಗಿದಂತಹ ಕಾರ್ಯವನ್ನ ನೋಡಿದಂತಹ ಊರವರು ಆ ಯುವತಿಯನ್ನ ದುರ್ಗಿಯ ಅವತಾರವೆಂದು ತಿಳಿದು ಆರಾಧಿಸತೊಡಗುತ್ತಾರೆ. ಇಂದಿನ ಕಾಲಘಟ್ಟದಲ್ಲಿ ಬ್ರಾಹ್ಮಣ, ಅಬ್ರಾಹ್ಮಣ, ಮೇಲು ಕೀಳು ತಾರತಮ್ಯದಂತೆ ಮೇಲ್ನೋಟಕ್ಕೆ ಈ ಕತೆ ಗೋಚರಿಸಿದ್ರು, ಅಂದಿನ ಕಾಲಘಟ್ಟದಲ್ಲಿ ಸ್ತ್ರೀ ಶಕ್ತಿಯ ಅಗಾಧತೆಯ ಸಂಕೇತವಾಗಿ ಮಾರಿಕಾಂಬೆ ನಿಲ್ಲುತ್ತಾಳೆ, ಆರಾಧ್ಯಳಾಗುತ್ತಾಳೆ. ಹೀಗೆ ಗಂಡನ ಸಂಕೇತವಾಗಿ ದೇಗುಲದಲ್ಲಿ ಸಾಕಲಾಗುವಂತಹ ಕೋಣವನ್ನ
ಜಾತ್ರೆಯ ಕೊನೆಯ ದಿನ ಬಲಿ ಕೊಡಲಾಗ್ತಾ ಇತ್ತು. 1933ರಲ್ಲಿ ಮಹಾತ್ಮ ಗಾಂಧೀಜಿಯವರು ಶಿರಸಿ ಭೇಟಿ ನೀಡಿದ ನಂತರ ಪ್ರಾಣಿ ಬಲಿಯನ್ನ ನಿಲ್ಲಿಸಿದ್ರು ಅಂತ ಹೇಳಲಾಗುತ್ತೆ. ಅಂದಿನಿಂದ ಜಾತ್ರೆಯ ವೇಳೆಯಲ್ಲಿ ಕೋಣನ ಬಲಿಯ ಬದಲಾಗಿ ಸಾತ್ವಿಕ ಬಲಿಯನ್ನ ಅಂದರೆ ಬೂದುಗುಂಬಳಕಾಯಿಯನ್ನ ನೀಡಲಾಗುತ್ತದೆ. ಹಿಂದೆ 1963ರಲ್ಲಿ ಶ್ರೀಧರ ಸ್ವಾಮಿಗಳು ದೇವಿಯ ಉಗ್ರತೆಯನ್ನ ಕಡಿಮೆ ಮಾಡಿ ಪ್ರಾಣಿ ಬಲಿ ನಿಲ್ಲಿಸಿದರು ಅಂತಲೂ ಸ್ಥಳೀಯರು ಹೇಳ್ತಾರೆ. ಜಾತ್ರೆ ಮುಗಿದ ಮೇಲೆ ಮುಂದಿನ 40 ದಿನಗಳ ಕಾಲ ಮಾರಿಕಾಂಬಾ ದೇವಸ್ಥಾನದ ಬಾಗಿಲು ಮುಚ್ಚಲಾಗುತ್ತದೆ. ದೇವಿ ಅಶೌಚಳಾಗಿದ್ದರಿಂದ ವಿಗ್ರಹವನ್ನ ಧಾರ್ಮಿಕ ವಿಧಿವಿಧಾನದ ಮೂಲಕ ನೀರಿನಲ್ಲಿ ಇಡಲಾಗುತ್ತದೆ. ಸೂತಕ ಕಳೆದ ನಂತರ ಪುನಃ ದೇಗುಲದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಯುಗಾದಿಯ ಸಮಯದಲ್ಲಿ ದೇವಿಯ ದರ್ಶನವು ಆರಂಭವಾಗುತ್ತದೆ. ಅಂದರೆ ದೇವಿ ಮತ್ತೆ ಕನ್ಯೆಯಾಗುತ್ತಾಳೆ. ಗಂಡನ ಸಂಕೇತವಾಗಿದ್ದಂತಹ ಕೋಣವನ್ನ ಹರಾಜಿನಲ್ಲಿ ಮಾರಾಟ ಮಾಡಿ ಹೊಸ ಕೋಣದ ಮರಿಯನ್ನ ಸಾಕಲಾಗುತ್ತದೆ. ಇನ್ನೊಂದು ವಿಶೇಷತೆ ಏನಂದ್ರೆ ಮಾರಿ ಜಾತ್ರೆ ಇರುವಂತಹ ವರ್ಷ ಇಡೀ ಶಿರಸಿ ನಗರದಲ್ಲಿ ಹೋಳಿ ಹುಣ್ಣಿಮೆ ಹಬ್ಬವನ್ನ ಆಚರಿಸುವುದಿಲ್ಲ. ಎಲ್ಲಿಯೂ ಕಾಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸೋದಿಲ್ಲ. ಬಣ್ಣದಾಟವನ್ನ ಯಾರೂ ಕೂಡ ಆಡೋದಿಲ್ಲ. ಶಿರಸಿ ತಾಲೂಕಿನ ಯಾವುದೇ ಊರಿನಲ್ಲೂ ಜಾತ್ರೆ ಮುಗಿಯುವ ತನಕ ಮದುವೆ ಮುಂಜಿಗಳಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಿಲ್ಲ. ಸಾಂಪ್ರದಾಯಿಕ ಅಡಿಕೆ ವ್ಯಾಪಾರ ಜಾತ್ರೆಯಲ್ಲಿ ಬಂದ್. ಎಲ್ಲರೂ ಕೂಡ ಜಾತ್ರೆಯ ಗೊಂಗಲ್ಲೇ ಇರ್ತಾರೆ. 2 ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳಿಂದ ಗೋವಾ, ಮಹಾರಾಷ್ಟ್ರ, ಆಂಧ್ರಗಳಿಂದಲೂ ಕೂಡ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ದೇವಿಯ ಸಮೀಪ ದರ್ಶನದಿಂದ ಭಕ್ತರು ಪುಳಕಿತರಾಗ್ತಾರೆ. ಈ 9 ದಿನ ಶಿರಸಿಯ ಚಹರೆಯೇ ಬದಲಾಗಿ ಬಿಡುತ್ತದೆ. ಯಕ್ಷಗಾನ, ಬಯಲಾಟ, ನಾಟಕ, ಇಂದ್ರಜಾಲ, ಸರ್ಕಸ್, ಜಾಯಿಂಟ್ ವೀಲ್ ಸೇರಿದಂತೆ ನಾನಾ ಆಟಗಳು ಬಣ್ಣ ಬಣ್ಣದ ಬೆಳಕಿನ ಅಲಂಕಾರ ರಾತ್ರಿ ಹೊತ್ತು ಗಂಧರ್ವ ಲೋಕವನ್ನೇ ಸೃಷ್ಟಿಸಿ ಬಿಡುತ್ತದೆ. ವಿಶೇಷ ಪೊಲೀಸ್ ಪಡೆ, ಪ್ಯಾರಾಮಿಲಿಟರಿ ಪಡೆಗಳನ್ನು ಕರೆಸಿಕೊಳ್ಳಲಾಗುತ್ತದೆ. ಬೆಲೆ ಕಟ್ಟಲಾಗದಂತಹ ದೇವಿಯ ವಿಗ್ರಹ ಮತ್ತು ಚಿನ್ನಾಭರಣಗಳಿಗೆ ವಿಶೇಷವಾದಂತಹ ಭದ್ರತೆ, ಸಿಸಿ ಕ್ಯಾಮೆರಾ ಕೂಡ ಇರುತ್ತದೆ. ಇನ್ನು ಮಲೆನಾಡಿನ ಸೊಬಗನ್ನ ಶಿರಸಿಯ ಜಾತ್ರೆಯನ್ನ ಸವಿಯಲು ಬಯಸಿದ್ರೆ ಬೆಂಗಳೂರು, ಮಂಗಳೂರು, ಮೈಸೂರು ಈ ಎಲ್ಲ ಕಡೆಗಳಿಂದ ಬಸ್ ಸೌಕರ್ಯಗಳಿವೆ. ಸಾಗರ ತಾಳಗುಪ್ಪ ರೈಲಿನಲ್ಲಿ ಪ್ರಯಾಣಿಸಿ ನಂತರದಲ್ಲಿ ವಾಹನ ಸಂಚಾರ ಮಾಡಬಹುದಾಗಿದೆ. ಸಾಧ್ಯವಾದ್ರೆ ಶಿರಸಿಯ ಮಾರಿಕಾಂಬೆಯ ದೇವಸ್ಥಾನಕ್ಕೆ ಒಂದು ಬಾರಿ ಭೇಟಿ ನೀಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಲು ಮರೆಯದಿರಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.